ಪಾಲಿಸು ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಪಾಲಿಸು ಶುಭದಾಯಕ ಪಾಲಿಸು ಶುಭದಾಯಕ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣಾಯಕ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಧನ್ಯವಾದಗಳು. ಈ ಒಂದು ಶಾಲೆಯಲ್ಲಿ ಇವತ್ತಿನ ಶ್ರಮದಾನವನ್ನು ನೆರವೇರಿಸೋಕ್ಕೆ ಬಂದಿರತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ವೇದಿಕೆ ಘಟಕದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಸದಸ್ಯರುಗಳೇ, ನಮ್ಮ ಅಭಿವೃದ್ಧಿ ಸಮಿತಿಯ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹೇಮಕುಮಾರ್ ಅವರೇ, ಪೋಷಕರಾಗಿರ್ತಕ್ಕಂಥ ಗಂಗಾಧರ ದೌಳರವರೇ, ಇಲ್ಲಿಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ದೇವರಾಜ್ ಎಸ್ ಕೆ ಅವರೇ, ಹಾಗೆಯೇ ಹೊಸದಾಗಿ ಈ ಒಂದು ಶಾಲೆಗೆ ಸರ್ಕಾರದಿಂದ ನೇಮಕಗೊಂಡು ಬಂದಿರತಕ್ಕಂಥ ಶ್ರೀಮತಿ ಅಶ್ವಿನಿ ಅವರೇ, ಹಾಗೆಯೇ ನಡೆದಿರುವಂಥ ಎಲ್ಲರೇ. ಇವತ್ತು ಮಾತಾಡಲಿಕ್ಕೇನಿಲ್ಲ. ಎಚ್ ಎಮ್ ಅವರು ಹೇಳಿದಾಗೆ ಶ್ರಮದಾನವನ್ನು ಮಾಡಲಿಕ್ಕೆ ಯಾರಿಗೂ ಕೂಡ ಟೈಮ್ಗಳು ಇರೋದಿಲ್ಲ. ಅದರ ಸಂಘಟನೆಯವರು ಮುಂದೆ ಬಂದು ನಮ್ಮಿಂದ ಆಗಿರುವಂಥ ಒಂದು ನಮ್ಮ ಕಡೆಯಿಂದ ಆಗುವಂಥ ಒಂದು ಚಿಕ್ಕ ಅಲಿಲು ಸೇವೆ ನಮ್ಮ ಶಾಲೆಯಲ್ಲಿ ಮಾಡ್ತೇನೆ ಅಂತೇಳಿ ನೀವು ಒಪ್ಪಿಕೊಂಡಿದ್ರಲ್ಲ, ಅದಕ್ಕೆ ನಾನು ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆ ಮತ್ತು ಶಾಲಾ ಪರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಕೂಡ ನಿಮ್ಮ ಸಹಕಾರ ಈ ಶಾಲೆಗೆ ಇರಬೇಕು. ಕಾರ್ಯಕ್ರಮಗಳಾದಾಗ ನಮ್ಮ ಕಡೆ ಜೋಡಿಸ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಮ್ಮ ಶಾಲೆಯಿಂದ ನಿಮಗೆ ಸಹಕಾರಗಳು ಬೇಕು ಅದನ್ನೆಲ್ಲ ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅನ್ನತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಶ್ರಮದಾನ ಭಾಳ ಯಶಸ್ವಿಯಾಗಿ ನೆರವೇರಲಿ. ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Good.
ഞാനത് യൂട്യൂബിൽ പറഞ്ഞു ವೇದಿಕೆ ಜಿಲ್ಲಾಧ್ಯಕ್ಷರಾದ ಸುಂದರ್ ಸರ್ ಅವರೇ ಹಾಗೂ ಅರಂತೋಡು ಘಟಕದ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರೇ ಹಾಗೂ ಎಲ್ಲ ನವೀನ್ ಸರ್ ಹಾಗೂ ಎಲ್ಲ ಪದಾಧಿಕಾರಿ ಇಲಾಖೆ ಸರ್ವ ಸದಸ್ಯರೇ ಹಾಗೂ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಮೀನಾಕ್ಷಿ ಮೇಡಮ್ ಅವರೇ, ನಮಗೆ ಈ ದಿನ ನಮ್ಮ ಶಾಲೆಯಲ್ಲಿ ಅದ್ಭುತವಾದ ಒಂದು ಶ್ರಮದಾನವನ್ನು ಮಾಡಿದ್ದೀರಿ. ಸುಮಾರು ನಮ್ಮ ಶಾಲೆಯಲ್ಲಿ ಅನೇಕ ಕಾಡುಗಳಿಂದ ಬೆಳೆದು ಹೋಗಿತ್ತು, ನಮ್ಮ ಶಾಲೆ ಕಾಣ್ತಿರಲಿಲ್ಲ. ಸುತ್ತಮುತ್ತಲ ಪರಿಸರಕ್ಕೆ ಅವರು ನಮ್ಮ ಕೃಷ್ಣಪ್ಪ ಹಾಗೂ ನವೀನ್ ಸರ್ ಅವರು ಹಾಗೂ ಎಲ್ಲ ಸರ್ವ ಸದಸ್ಯರು ಬೆಳಗ್ಗೆ ನಮಗೆ ಬಂದು ನಮ್ಮ ಶಾಲೆಯನ್ನು ಸ್ವಚ್ಛಗೊಳಿಸಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಹಾಗೂ ಈ ದಿನ ಇನ್ನೊಂದು ಖುಷಿ ವಿಷಯ ಅಂದರೆ ಜಿಲ್ಲಾಧ್ಯಕ್ಷರು ಕೂಡ ನಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದೀರಿ. ಸರ್, ತಮಗೂ ಕೂಡ ಶಾಲಾ ಸಮಿತಿ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಹಾಗೆ ಇದೇ ರೀತಿ ಮುಂದೆ ನಮ್ಮ ಶಾಲೆಗೆ ಅನೇಕ ಕಾರ್ಯಕ್ರಮಗಳು ಇದ್ದಾಗ ನಾವು ತಮ್ಮನ್ನು ಆಹ್ವಾನ ಮಾಡ್ತೀವಿ. ದಯಮಾಡಿ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಅನೇಕ ಕೆಲಸ ಕಾರ್ಯಗಳಿದ್ದಾಗ ತಮ್ಮನ್ನು ಖಂಡಿತವಾಗೂ ಸಂಪರ್ಕಿಸ್ತೀನಿ. ಸಹಾಯ ಮಾಡಿ. ಸರ್ಕಾರಿ ಶಾಲೆ ಉಳಿಸ್ಬೇಕು, ಬೆಳೆಸಬೇಕು. ಅನೇಕ ಖಾಸಗಿ ಶಾಲೆಗಳಲ್ಲಿ ಇಂದ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾಯಿದೆ. ಏಕೆಂದರೆ ಸರ್ಕಾರಿ ಶಾಲೆ ಅಂದರೆ ಬಡ ಮಕ್ಕಳು ಓದುವಂಥ ಶಾಲೆ. ಅನೇಕ ಪೀಳಿಗೆಗಳು ಎಷ್ಟೋ ಓದು ಹೋಗಿದ್ದಾರೆ. ಹಿಂದೆ ಇರುವಂಥ ಪೀಳಿಗೆಗಳು ಕೂಡ ಬೆಳೆಯಬೇಕಂತ ಶಾಲೆಗಳಲ್ಲಿ ಇದರ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಮ್ಮ ಈ ಅಂಬೇಡ್ಕರ್ ರಕ್ಷಣಾ ವೇದಿಕೆ ಈ ಸಂಘಟನೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಅದರಲ್ಲೂ ಅರಂತೋಡು ಘಟಕ ಏನು ಅಂತ ಜಿಲ್ಲಾ ಸಂಘಟನೆಯಲ್ಲಿ ಗುರುತಿಸ್ಕೊಳ್ಳಿ, ಎಂಥ ಅದ್ಭುತವಾದ ಕೆಲಸವನ್ನು ಮಾಡಲಿ ಅಂತ ಜಿಲ್ಲಾಧ್ಯಕ್ಷರು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾನು ಮನವಿ ಕೇಳ್ಕೊಳ್ತಾ ಮುಂದೆನೂ ಕೂಡ ಅನೇಕ ಈ ರೀತಿ ಸರ್ಕಾರಿ ಶಾಲೆಗಳಲ್ಲೇ ಆಯ್ಕೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಾಯಿದ್ರಿ. ತಮ್ಮ ಸಂಘಟನೆಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಜೈ ಭೀಮ್. ಇವತ್ತು ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡ್ನೂರು ಮರ್ಕಂಜ ಇಲ್ಲಿ ಅಂಬೇಡ್ಕರ್ ರಕ್ಷಣಾ ವೇದಿಕೆ ಅರಂತೋಡು ಘಟಕ ಇದರ ಒಂದು ಅಧ್ಯಕ್ಷರು ಇರ್ಬೋದು, ಪದಾಧಿಕಾರಿಗಳೆಲ್ಲ ಇರ್ಬೋದು. ಈ ಹಿಂದೆ ನಮಗೆ ನಿಮ್ಮನ್ನೆಲ್ಲ ಗೊತ್ತಿಲ್ಲಾಯಿತು. ಈಗ ಗೊತ್ತಿರುವಲ್ಲಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅನಿಸ್ಕೊಂಡವರು ಒಂದು 2-3 ಜನ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಇವತ್ತು ರಕ್ಷಣಾ ಘಟಕದ ಅನ್ವಯ ನಮ್ಮ ಶಾಲೆಗೆ ಬಂದಿದ್ದೀರಾ. ಹಾಗೆಯೇ ನಮ್ಮ ಹತ್ರ ಈ ಶಾಲೆಯ ಪೋಷಕರಾದಂತಹ ಸೀತಮ್ಮ ಹಾಗೂ ಇವರು ಸುಮತಿಯವರು ನಮ್ಮನ್ನೊಮ್ಮೆ ಕೇಳಿದರು, ಅಧ್ಯಕ್ಷರೇ ನಾವು ಈ ಶಾಲೆಯಲ್ಲೊಂದು ಕೆಲಸ ಮಾಡುವುದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಅವರು ಪಾಪ ಹೇಳಿ 1-2-3 ತಿಂಗಳೇ ಕಳೆಯಿತು. ನಮ್ಮ ಒಂದೊಂದು ರಜೆ ದಿವಸ ಬಂತು, ಒಂದೊಂದು ಕಾರಣಗಳಿಂದಾಗಿ ನಾವು ಸ್ವಲ್ಪ ನಿಮ್ಮನ್ನು ಹೇಳೋತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಇವತ್ತು ಅದರಲ್ಲೂ ನಮ್ಮ ಜಿಲ್ಲಾಧ್ಯಕ್ಷರು, ನಿಮ್ಮ ಈ ಅಂಬೇಡ್ಕರ್ ಸಮಿತಿಯ ಜಿಲ್ಲಾಧ್ಯಕ್ಷರು ಬಂದದ್ದು ಸುಂದರ ಪಟಾಜಿ ಅಂತ. ಇವರನ್ನೇ ಹಿಂದೆ ನೋಡಿದ್ದೆವು. ಈ ಶಾಲೆಗೆ ಇವತ್ತು ನಮ್ಮ ಭೇಟಿ ಕೊಟ್ಟು ತುಂಬ ಹೊತ್ತು ನಮ್ಮೊಂದಿಗೆ ಎಲ್ಲ ಮಾತುಕತೆಯಲ್ಲಿ ಭಾಗಿಯಾಗಿದ್ದೀರಿ ಸರ್. ಹಾಗೆಯೇ ನಮ್ಮ ಸರ್ ಇವತ್ತು ರಜೆ ಇದ್ದರೂ ಕೂಡ ನಮ್ಮೊಂದಿಗೆ ಬಂದು, ಅಲ್ಲೊಂದು ದೊಡ್ಡ ತುರ್ತು ಕೆಲಸ ಇದ್ದರೂ ಕೂಡ ನಮ್ಮೊಂದಿಗೆ ಬಂದು ಸಹಕಾರಿ ಆಗಿ ಈ ಶಾಲೆಯನ್ನು ಬೆಳೆಸುವಲ್ಲಿ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದೀರಿ. ಇವತ್ತು ಏನಂತ ಹೇಳಿದರೆ, ನಿಜವಾಗಿ ನಮ್ಮ ಪೋಷಕರು ನಿಮ್ಮೊಂದಿಗಿದ್ದು ತುಂಬ ಸಹಕಾರ ಕೊಡಬೇಕಿತ್ತು. ಅವರ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೇನೆ. ಕೇವಲ ನೀವೇ ಒಂದು 10-15-16 ಜನ ಬಂದು ನಮ್ಮ ಈ ಶಾಲೆಯನ್ನು ಇಷ್ಟು ಒಂದು ಕಾಡು ಪೊದೆಗಳಿಂದ ಕೂಡಿತ್ತು. ಈ ನಮ್ಮ ಶಾಲಾದ ಕೈತೋಟ ಇರ್ಬೋದು, ಶಾಲಾ ತೋಟ ಇರ್ಬೋದು, ತುಂಬ ಸ್ವಚ್ಛತೆಯನ್ನು ಮಾಡಿದ್ದೀರಾ. ಇದಕ್ಕೆ ನಮ್ಮ ಪೋಷಕರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ, ಅಧ್ಯಾಪಕಗಳ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಆಗಿರ್ಬೋದು, ಉಪಹಾರವೂ ಸಹ ನಿಮಗೆ ಬೇಕಾದ ರೀತಿಯಲ್ಲಿ ಬಹುಶಃ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಹಾಗೆ ಮಧ್ಯಾಹ್ನದ ಊಟದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ, ಅಥವಾ ಇನ್ನೂ ನಾವ್ಯಾರೋ ಅಧ್ಯಾಪಕರುಗಳು ನಿಮ್ಮ ಜೊತೆಯಲ್ಲಿಲ್ಲ, SDMC ಅವರು ಬರಲಿಲ್ಲ, ಪೋಷಕರು ಬರಲಿಲ್ಲ ಅನ್ನುವಂಥ ಬೇಸರ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಇದೆ, ನನಗೆ ಅರ್ಥ ಆಗಿದೆ.
ಅದಕ್ಕೆಲ್ಲ ನಾನು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಅನೇಕ ಕೆಲಸಗಳು ನಮ್ಮ ಶಾಲೆಯಲ್ಲಿ ಆಗಲಿಕ್ಕೆ ಇದೆ. ತಮ್ಮ ಸಹಕಾರವನ್ನು ಸದಾ ಬಯಸ್ತಾ ಇರ್ತೇನೆ. ಏನಾದರೂ ಅಂಥ ಸಂದರ್ಭಗಳು ಬಂದಲ್ಲಿ, ಭೋಜನ ಶಾಲೆ ಆಗ್ತಾ ಇದೆ, ಕೆಲವೊಂದು ಶ್ರಮದಾನಗಳಿರ್ಬೋದು, ಬಂದಲ್ಲಿ ನಿಮ್ಮ ಸಹಕಾರವನ್ನು ಬೇಡುತ್ತಾ ತಮ್ಮೆಲ್ಲರ ಪರವಾಗಿ ನಿಮಗೆ ತುಂಬು ಹೃದಯದ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸುಂದರ್ ಪಾಟೀಲ್ ಅಂತೇಳಿ. ಇವತ್ತು ಮರ್ಕಂಜ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಅರಂತೋಡು ಘಟಕದಿಂದ ಒಂದು ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಇಲ್ಲಿ ಮುಖ್ಯ ಉಪಾಧ್ಯಾಯರಾದಂಥ ದೇವರಾಜ್ ಸರ್ ಅವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಹಾಗೂ STMC ಅಧ್ಯಕ್ಷರಾದಂಥ ಮೀನಾಕ್ಷಿ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಹಾಗೂ ಎಲ್ಲ ಈ ಶಾಲೆಯ ಅಧ್ಯಾಪಕರು ಕೂಡ ಮತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಷಯ ಏನಂತೇಳಿದರೆ, ನಾವು ಅಂಬೇಡ್ಕರ್ ರಕ್ಷಣಾ ವೇದಿಕೆಯಿಂದ ಈಗಾಗಲೇ ಸುಮಾರು 9 ಶಾಲೆಗಳನ್ನು ನಾವು ಅಂಬೇಡ್ಕರ್ ರಕ್ಷಣಾ ವೇದಿಕೆ ಅರಂತೋಡು ಘಟಕದಿಂದ ಶ್ರಮದಾನವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಹಾಗೂ ಈ ಶ್ರಮದಾನದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ, ಎಲ್ಲ ನಮ್ಮ ಕಾರ್ಯಕರ್ತರು. ಅದೇ ರೀತಿ ಇವತ್ತು ಈ ಶ್ರಮದಾನದ ಕಾರ್ಯಕ್ರಮ ಮಾಡುವಂತ ಹೇಳಿದರೆ, ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಹಲವು ಕಡೆ ಈಗ ಸರ್ಕಾರಿ ಶಾಲೆಯನ್ನು ಮುಚ್ಚುವಂಥ ಒಂದು ಸಂದರ್ಭ ಬಂದಿದೆ. ಯಾಕಂತ ಹೇಳಿದರೆ, ಹಲವು ಕಡೆ ಮಕ್ಕಳು ಸರಿಯಾಗಿಲ್ಲ ಮತ್ತು ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳಿಬಿಟ್ಟು ಹಲವು ಕಡೆ ಶಾಲೆಯನ್ನು ಮುಚ್ಚುವಂಥ ಒಂದು ಸನ್ನಿವೇಶ ಇದೆ ಈಗ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಮತ್ತು ಕನ್ನಡ ಶಾಲೆಯನ್ನು ಉಳಿಸಬೇಕಂತ ಹೇಳುವ ನಿಟ್ಟಿನಲ್ಲಿ ನಾವು ಈಗಾಗಲೇ 9 ಶಾಲೆಗಳನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದ್ದೇವೆ. ಇನ್ನು ಮುಂದೆ ಕೂಡ ಈ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ, ಏನಾದರೂ ಶ್ರಮದಾನದ ಕಾರ್ಯಕ್ರಮ ಇದ್ದರೂ ಕೂಡ ಇನ್ನು ಮುಂದೆ ಕೂಡ ಈ ಶ್ರಮದಾನ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ನಾವು ಮಾಡ್ತಿದ್ದೀವಿ. ಇನ್ನು ಮುಂದೆ ಕೂಡ ಏನಿದ್ದರೂ ಕೂಡ ನಾವು ಶಾಲೆಗೆ ಏನಾದರೂ ತೊಂದರೆ ಆದರೂ ನಮ್ಮಿಂದ ಆಗುವಂಥ ಸಹಾಯವನ್ನು ನಾವು ಈ ಸಂಘಟನೆ ಮುಖಾಂತರ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.